2 ದಶಕಗಳ ಬಳಿಕ ದಾಯಾದಿಗಳಾದ ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆಗಳವರು ಒಂದಾಗಿ ಕಾಣಿಸಿದ್ರು. ಹಿಂದಿ ವಿರುದ್ಧದ ಹೋರಾಟಕ್ಕೆ ಜಂಟಿಯಾಗಿ ಇಳಿದರು. ಯುಬಿಟಿ ಶಿವಸೇನೆಯ ಮಾಜಿ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಹಾಗೂ ಮಹಾರಾಷ್ಟ್ರ ನವನಿರ್ಮಾಣ ಸೇನೆಯ ರಾಜ್ ಠಾಕ್ರೆಯವರು ಮುಂಬೈಯಲ್ಲಿ 2 ದಶಕಗಳ ಬಳಿಕ ಒಂದೇ ವೇದಿಕೆಯಲ್ಲಿ ಕಾಣಿಸಿದರು. ದೇಶೀಯ ಶಿಕ್ಷಣ ನೀತಿ ಮರಾಠಿಗೆ ಮಾರಕ ಹಾಗೂ ಹಿಂದಿ ಹೇರಿಕೆಯ ವಿರುದ್ಧ ಜಂಟಿ ಹೋರಾಟ ನಡೆಸಲು ಅವರು ಜೋಡಿಯಾಗಿ ತೀರ್ಮಾನ ತೆಗೆದುಕೊಂಡು ಹೋರಾಟ ಆರಂಭಿಸಿದರು. ಇಬ್ಬರು ನಾಯಕರು ಇನ್ನು ಮುಂದೆ ಒಂಟಿ ಎಂಬಂತೆ ಹೋರಾಟ ರಂಗಕ್ಕೆ ಇಳಿಯುವರು. ಮಹಾರಾಷ್ಟ್ರದಲ್ಲಿ ಹಿಂದಿ ಹೇರಿಕೆ ವಿರುದ್ಧ ಸಂಘಟಿತ ಹೋರಾಟ ನಡೆಯುತ್ತದೆ ಎಂದು ಯುಬಿಟಿ ಶಿವಸೇನೆಯ ವಕ್ತಾರ ಸಂಜಯ್ ರಾವುತ್ ಎಕ್ಸ್ ಪೋಸ್ಟ್ ಮಾಡಿದ್ದಾರೆ. ಉದ್ಧವ್ ರಾಜ್ ಠಾಕ್ರೆಗಳಿಬ್ಬರು ಒಟ್ಟಾಗಿ ಘೋಷಣೆ ಮಾಡುತ್ತಿರುವ ಫೋಟೋವನ್ನು ಅವರು ಬಿಡುಗಡೆ ಮಾಡಿದ್ದಾರೆ. ಚೌಪಾಟಿ ಮೊದಲಾದ ಕಡೆ ವಿರಾಟ್ ಮೋರ್ಚಾ ನಡೆಸುವುದಾಗಿ ಅವರು ಘೋಷಿಸಿದ್ದಾರೆ. 2 ದಶಕದ ಹಿಂದೆ ರಾಜ್ ಠಾಕ್ರೆ ಬೇರೆ ಹೋಗಿ ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಸ್ಥಾಪಿಸಿದ್ರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮುಂಬೈ. Every action has a multiple reactions in an industry. Safety is what comes first, and that is what we provide. Induscare Equipments, manufacturers and suppliers of industrial safety equipments. We provide safety equipments like gloves, masks, safety helmets, earplugs, safety belts, safety shoes, gum boots, safety goggles, industrial and medical coveralls, fire protection and arc flash suits, road safety equipment, and all industrial fire and safety accessories. Your safety is our priority. Induscare Equipments, KVSS Bank Building, Koolur, Mangaluru. Call 0824 2458 754.